ಆಲೂರು ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದ್ದು ಗ್ರಾಮದ ಚರಂಡಿಗಳಲ್ಲಿ ಕಸಗಡ್ಡಿ ತುಂಬಿಕೊಂಡು ಗಬ್ಬು ನಾರುತ್ತಿದೆ. ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೈರಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೊಂದಾಣಿಕೆ ಇಲ್ಲದೆ ಕಳೆದ 1 ವರ್ಷಗಳಿಂದ ಗ್ರಾಮ ಸಭೆ ಸಾಮಾನ್ಯ ಸಭೆಗಳು ಸರಿಯಾಗಿ ನಡೆಯುತ್ತಿಲ್ಲ. ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಸ್ವಚ್ಛತೆ ಆದ್ಯತೆ ನೀಡಬೇಕಾದ ಅಧಿಕಾರಿಗಳು ಮೈಮರೆತು ಕುಳಿತಿದ್ದಾರೆ. ಕಳೆದ 1 ವರ್ಷದ ಹಿಂದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೊರೋನಾ ಸೋಂಕಿತ 2ನೇ ಅಲೆಗೆ ಸಾಕಷ್ಟು ಜನ ನೋವುಂಡಿದ್ದಾರೆ. ಈಗ 3ನೇ ಅಲೆ ಮಕ್ಕಳಿಗೆ ಹೆಚ್ಚು ಕಂಡು ಬರುತ್ತಿದ್ದು ಈ ಭಾಗದಲ್ಲಿ ಬೇತೆಸ್ತಾ ವಿದ್ಯಾಸಂಸ್ಥೆ ಇದೆ. ಶಾಲೆಯ ಪಕ್ಕದಲ್ಲೇ ದೊಡ್ಡ ಕಸದ ರಾಶಿ ಬಿದ್ದಿದೆ. ಆದರೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಭವ್ಯ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸ್ವಚ್ಛತೆ ಬಗ್ಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಅರಿವು ಮೂಡಿಸುತ್ತಿದ್ದು ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡುವ ಉದ್ದೇಶದಿಂದ ಕಸ ವಿಲೇವಾರಿ ಘಟಕಗಳಿಗೆ ತ್ಯಾಜ್ಯ ಸಾಗಿಸಲು ಸರ್ಕಾರ ಸಾಕಷ್ಟು ಅನುದಾನವನ್ನು ನೀಡುತ್ತಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವ ಕೆಲವು ಸಿಬ್ಬಂದಿಗಳು ತಮ್ಮ ಮನೆಯ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬೈರಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದಿಗೂ ಸ್ವಚ್ಛತೆ ಕಾಣದಂತಾಗಿದೆ. ಬೈರಾಪುರ ಗ್ರಾಮದಲ್ಲಿ ಚರಂಡಿಯಲ್ಲಿ ನೀರು ನಿಂತು ಕಸಗಡ್ಡಿ ತುಂಬಿಕೊಂಡು ಗಬ್ಬು ನಾರುತ್ತಿದ್ದು ಸೊಳ್ಳೆಗಳ ತಾಣವಾಗಿದೆ. ಸಂಜೆಯ ವೇಳೆಯಂತೂ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ನಮ್ಮ ಮನೆ ಪಕ್ಕದ ಚಾನಲ್ ಹೋಗಿದೆ. ಕೆಳಗಡೆ ಬೇಕಾದಷ್ಟು ಹಳ್ಳ ಇದು ಎಲ್ಲ ಇದೆ ಅಂತ ತಂದು ಕಸ ಎಲ್ಲ ಇಲ್ಲೇ ಎಸಿತಾರೆ. ಪಂಚಾಯತಿ ಆಫೀಸಿಗೆ ನಾವು ಅರ್ಜಿನೂ ಬರೆದು ಕೊಟ್ಟಿದ್ದೀವಿ. ಬರೋರಿಗೆಲ್ಲ ಹೇಳಿದ್ದೀವಿ, ತಿಳಿಸಿದ್ದೀವಿ. ನಾವು ಇಲ್ಲಿ ಎಸಿಬೇಡಿ, ವಾಸನೆ ಬರುತ್ತೆ, ನಮ್ಗೆ ಈಚೆ ಕಡೆ ಎಲ್ಲ ತಿರ್ಗಾಡೋಕ್ಕಾಗಲ್ಲ ಅಂತವ. ತುಂಬ ಗಲೀಜಾಗೈತೆ. ಅದನ್ನು ನೀವು ಸರಿಪಡಿಸ್ಕೊಡ್ಬೇಕು ಅಂತ ಪಂಚಾಯತಿ ಆಫೀಸ್ನವ್ರು ಕೇಳ್ಕೊತಾ ಇದ್ದೀವಿ. ಇಂಥ ಗಲೀಜ್ ಪಂಚಾಯತಿ ಹುಡುಕಿರು ಸಿಗುತ್ತಿಲ್ಲೋ ಗೊತ್ತಿಲ್ಲ. ಇಲ್ಲಿ ಜನಗಳು ವಾಸ ಮಾಡೋದಕ್ಕಾಗದಂಥ ಪರಿಸ್ಥಿತಿ ಆಗಿದೆ. ಇದು ಸೊಳ್ಳೆ ಕೊರೋನಾ ಬಂದು ಇಂಥ ಸದ್ದಿಗ್ನ ಪರಿಸ್ಥಿತಿಯಲ್ಲಿ ಇದ್ರ ಜವಾಬ್ದಾರಿಕೆ ಇಲ್ಲ ಅಂದ್ರೆ ಅಧಿಕಾರಿಗಳು ಪಂಚಾಯತಿ ಅಧಿಕಾರಿಗಳಿಗೆ ನಾವೇನಂತ ಹೇಳ್ಬೋದು? ಇವ್ರಿಗೆ ಯಾವ ಥರ ಭಾಷೆಯಲ್ಲಿ ಹೇಳ್ಬೋದು ಅಂತಲೇ ಅರ್ಥ ಆಗಲ್ಲ. ಗಲೀಜು ಎಲ್ಲಾನು ಈ ಬಾಡಿಗೆ ಮನೆಯನ್ನು ತಂದು ಇಲ್ಲಿ ಸುರಿಸ್ತಾರೆ. ಪ್ರತಿ ಮನೆಗೂ ಒಂದು ತೊಟ್ಟಿ ಇಡಿಸ್ಬೇಕು, ಇಲ್ಲ ಮೂಲಿಗೆ ಇಡಿಸ್ಬೇಕು. ಆಟೋ ಬಂದು 3 ವರ್ಷನ 4 ವರ್ಷನ ಆಗಿದೆ. ಒಂದು ದಿವಸ ಇಲ್ಲೆಲ್ಲೂ ಕಲೆಕ್ಟ್ ಮಾಡಿಲ್ಲ ಕಸನ. ಹೇಳ್ತಾರೆ ಸುಮ್ಮನೆ ಲೆಕ್ಕಕ್ಕೆ ಬೈರಾಪುರ ಪಂಚಾಯತ್ಗೆ ಆಟೋ ಇದೆ ಕಸ ವಿಲೇವಾರಿ ಮಾಡೋಕ್ಕೆ. ನಾವು ಆಟೋ ತಂದಿದ್ವಿ, ಕಸ ಎತ್ತೀವಿ ಅಂತ. ಯಾವ ಕಸನೂ ಎತ್ತಿಲ್ಲ, ಬಿಲ್ ಮಾಡಿ ದುಡ್ಡು ತಗೋತವ್ರೇನೋ ಗೊತ್ತಿಲ್ಲ. ಸುಮ್ಮನೆ ಸುಳ್ಳು ಇದು ಒಟ್ಟಿಸಿ ಅದು ಬಿಟ್ಟು ಇದು ಇಷ್ಟೇ ಸಮಸ್ಯೆ ಇದು. ಇಡೀ ಬೈರಾಪುರ ನೀವು ಒಂದು ರೌಂಡ್ ಹಾಕ ಬಂದರೆ ನೀವು ಟಿವಿಯಲ್ಲಿ ಬರೀ ಇಲ್ಲಿ ನೋಡಿರಲ್ಲ. ಇಡೀ ಬೈರಾಪುರನ ಈ ಕುಂಬಾರಗೇರಿ ಮತ್ತು ಹಿಂಗೆ ಹೋಗ್ಬೇಕು. ಹಿಂಗೆ ಈ ಬಾತ್ರೂಮ್